ಬಾರ್ಕೂರು ಬಂಡಿಮಠದ ಅರೆಕಲ್ಲು ಒಬ್ಬರಿಯ ದೇವಸ್ಥಾನದಲ್ಲಿ ಕಲಶಾಭಿಷೇಕ ನಡೆಯಿತು. ಬುಧವಾರ ರಾತ್ರಿ ನಾಯರಬೆಟ್ಟು ರಮೇಶ್ ಭಟ್ ನೇತೃತ್ವದಲ್ಲಿ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಕಲಶಾಭಿಷೇಕ ನಡೆಯಿತು. ಈ ಸಂದರ್ಭ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸುಬ್ರಹ್ಮಣ್ಯ ಉಗ್ರಂಪಳ್ಳಿಯವರ ಭಜನಾ ತಂಡ ಮತ್ತು ಕೂಡ್ಲಿ ಗದ್ದಿಗೆ ಅಮ್ಮನವರ ದೇವಸ್ಥಾನದ ಮಹಿಳಾ ತಂಡದವರಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಮನುಷ್ಯನನ್ನು ಕಲ್ಪಿಸಿರತಕ್ಕಂತಹ ಭಗವಂತನ ಋಣ ನಮ್ಮ ಮನುಷ್ಯರಿಗೆ ತುಂಬಾ ಇರ್ತದೆ ಅಂತ ಅರ್ಥ. ನಮಗೆ ದೇವತಾ ರಕ್ಷಣೆಗೋಸ್ಕರವಾಗಿ ಪೂರ್ವಿಕರು ಗ್ರಾಮ ರಕ್ಷಣೆ ಆಗಬೇಕು. ಗ್ರಾಮದಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳಿಗೆ 2 ಕಾಲು 4 ಕಾಲುಗಳ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಮನುಷ್ಯರಿಗೆ ಎಲ್ಲರಿಗೂ ಕ್ಷೇಮವಾಗಬೇಕು.